ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಚರಿಸುವ ಖಾಸಗಿ ಬಸ್ಗಳು ನಿಯಮ ಮೀರಿ ಸಂಚರಿಸ್ತಾ ಇವೆ. ಚಾಲಕರು ನಿರ್ಲಕ್ಷ್ಯದಿಂದ ಚಾಲನೆ ಮಾಡ್ತಾರೆ ಅಂತ ಹಲವಾರು ದೂರುಗಳು ದಾಖಲಾಗಿವೆ. ಖಾಸಗಿ ಬಸ್ಗಳು ಹೆಚ್ಚಾಗಿರುವ ಕಾರಣದಿಂದ ಟೈಮಿಂಗ್ ವಿಚಾರದಲ್ಲಿ ಒಂದಷ್ಟು ಗೊಂದಲ ಆಗಿದ್ದು ಕೂಡ ಹೌದು. ಆದರೆ ಇದೀಗ ಖಾಸಗಿ ಬಸ್ಗಳನ್ನ ಮೀರಿಸುವ ರೀತಿಯಲ್ಲಿ ಸರ್ಕಾರಿ ಬಸ್ ಒಂದು ಎರ್ರಾಬಿರ್ರಿ ಸಂಚರಿಸುವ ವಿಡಿಯೋ ಒಂದು ವೈರಲ್ ಆಗಿದೆ. ಖಾಸಗಿ ಬಸ್ ನಿಯಮ ಮೀರುತ್ತದೆ ಎನ್ನುವ ಜನರು ಈ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಅಂತ ಟ್ಯಾಗ್ ಮಾಡಿ ವಿಡಿಯೋ ಹರಿಬಿಡಲಾಗಿದೆ. ಉಳಾಯಿಪೇಟು ಸಮೀಪದಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿ ನಡೀತಾ ಇತ್ತು. ಅದೇ ಸ್ಥಳದಲ್ಲಿ ಸರ್ಕಾರಿ ಬಸ್ ಒಂದು ಸಂಚರಿಸುವ ದೃಶ್ಯ ಜನರು ಸೆರೆ ಹಿಡಿದಿದ್ದಾರೆ. ಬಸ್ ಚಾಲಕನ ಈ ನಿರ್ಲಕ್ಷ್ಯದ ಚಾಲನೆಯನ್ನ ಪ್ರಶ್ನೆ ಮಾಡಲು ಹೋದ್ರೆ ಕೇಸ್ ಆಗುತ್ತದೆ ಎಂಬ ಭಯದಲ್ಲಿ ಜನರು ಕೂಡ ಮೌನವಾಗಿದ್ದಾರೆ. ಹಾಗಿದ್ರೆ ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಕಾನೂನು ಖಾಸಗಿ ಬಸ್ಗಳಿಗೆ ಮಾತ್ರನಾ ಅಂತ ಜನರು ಪ್ರಶ್ನೆ ಮಾಡಿದ್ದಾರೆ. ಈ ಸರ್ಕಾರಿ ಬಸ್ ಚಾಲಕನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ.